ಬ್ರಿಟಿಷರಿಂದ ಅಧಿಕಾರ ಹಸ್ತಾಂತರವನ್ನು ಪ್ರತಿನಿಧಿಸಲು ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಸ್ವೀಕರಿಸಿದ್ದ ತಮಿಳುನಾಡಿನ ಐತಿಹಾಸಿಕ ರಾಜದಂಡವಾದ ಸೆಂಗೋಲ್ ಅನ್ನು ಅಲಹಾಬಾದ್ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿದ್ದು ಮೇ 28ರಂದು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಲಿರುವ ನೂತನ ಸಂಸತ್ ಭವನದಲ್ಲಿ ಅದನ್ನು ಸ್ಥಾಪಿಸಲಾಗುವುದು. ಉದ್ಘಾಟನೆ ದಿನದಂದು 7,000 ಕಾರ್ಮಿಕರನ್ನ ಪ್ರಧಾನಮಂತ್ರಿ ಗೌರವಿಸಲಿದ್ದಾರೆ. ಸದ್ಯ ಎಲ್ಲೆಡೆ ಸೆಂಗೋಲ್ ಸುದ್ದಿ ಆಗ್ತಾ ಇದೆ. ದೇಶದ ನೂತನ ಸಂಸತ್ ಭವನದ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಇದರ ಜೊತೆಗೆ ಐತಿಹಾಸಿಕ ಪ್ರಸಿದ್ಧಿಯುಳ್ಳ ಸುವರ್ಣ ರಾಜದಂಡ ಅಂದರೆ ಸೆಂಗೋಲ್ ಕೂಡ ಸ್ಥಾಪನೆಗೊಳ್ಳುತ್ತಿರುವುದು ಮತ್ತೊಂದು ವಿಶೇಷ. ಇತಿಹಾಸದ ಪುಟಗಳಲ್ಲಿ ಬ್ರಿಟಿಷ್ ಇಂಡಿಯಾದ ಕೊನೆಯ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ರವರು ಮಧ್ಯರಾತ್ರಿ ಭಾರತಕ್ಕೆ ಸ್ವಾತಂತ್ರ್ಯ ನೀಡುವಾಗ ಅಂದಿನ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಗೆ ಹಸ್ತಾಂತರಿಸಿದ ರಾಜದಂಡ ಇದಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾಹಿತಿ ಹಂಚಿಕೊಂಡಿದ್ದಾರೆ. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಹೊಂದೋ ಕಾಲ ಇದ್ದ ಈ ರಾಜದಂಡ ಕೊನೆಗೆ ಮೂಲೆಗುಂಪಾಗಿತ್ತು. ಇದೀಗ ಸ್ವಾತಂತ್ರ್ಯ ಕಾಲದ ಐತಿಹಾಸಿಕ ಹೆಮ್ಮೆ ಹೊತ್ತ ಈ ಸೆಂಗೋಲ್ ಮತ್ತೆ ನವಭಾರತದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು, ಇದರ ಬಗ್ಗೆ ಈಗಿನ ಪ್ರಧಾನಿ ನರೇಂದ್ರ ಮೋದಿಯವರು ವಿಶೇಷ ಒಲವನ್ನ ತೋರಿಸಿದ್ದಾರೆ. ಸಂಸತ್ನಲ್ಲಿ ಸ್ಪೀಕರ್ ಕುರ್ಚಿಯ ಪಕ್ಕದಲ್ಲೇ ಈ ಸುವರ್ಣ ರಾಜದಂಡ ಸೆಂಗೋಲ್ನ ಸ್ಥಾಪಿಸಲು ಯೋಜನೆ ಹಾಕಲಾಗಿದೆ. ತಮಿಳರ ಸಂಪ್ರದಾಯದ ಚೋಳರ ಆಳ್ವಿಕೆಯಲ್ಲಿ ಆಚರಿಸಲಾಗುತ್ತಿದ್ದ ರಾಜದಂಡ ಹಸ್ತಾಂತರದಿಂದ ಪ್ರೇರೇಪಿತಗೊಂಡು ಈ ಸೆಂಗೋಲ್ ನಿರ್ಮಾಣಗೊಂಡಿತ್ತು. ಸೆಂಗೋಲ್ ಎಂದು ಕರೆಯಲ್ಪಡುವ ಈ ರಾಜದಂಡ ತಮಿಳ್ ಪದದ ಸೆಮ್ಮೆಯಿಂದ ಹುಟ್ಟಿಕೊಂಡಿದೆ. ಇದರ ಅರ್ಥ ಸದಾಚಾರ, ನ್ಯಾಯವನ್ನ ಸಂಕೇತಿಸುವ ನಂದಿಯನ್ನ ಹೊಂದಿರುವ ಈ ಸುವರ್ಣ ರಾಜದಂಡ ಸೆಂಗೋಲ್ ಇದೀಗ ನೂತನ ಸಂಸತ್ ಭವನದಲ್ಲಿ ಸ್ಥಾಪನೆಗೊಳ್ಳಲು ಸಜ್ಜಾಗಿದೆ.